ಕಾರ್ಕಳ ಎಸ್ಎಸ್ಎಲ್ಸಿ ಪರೀಕ್ಷೆ ಎದುರಿಸಲು ಕಾರ್ಕಳದಲ್ಲಿ 9 ಪರೀಕ್ಷಾ ಕೇಂದ್ರಗಳಲ್ಲಿ ಹಲವು ರೀತಿಯ ಸಿದ್ಧತೆ ನಡೆಸಲಾಗಿತ್ತು. ಪರೀಕ್ಷಾ ಕೇಂದ್ರಗಳಿಗೆ ವಲಯ ಶಿಕ್ಷಣಾಧಿಕಾರಿಗಳು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭೇಟಿ ನೀಡಿದರು. ವಿದ್ಯಾರ್ಥಿಗಳ ಸುರಕ್ಷೆಯ ದೃಷ್ಟಿಯಿಂದ ಪರೀಕ್ಷಾ ಕೇಂದ್ರಗಳಲ್ಲಿ 3 ಬೈಕ್, 2 ಕಾರ್ಗಳನ್ನು ನಿಯೋಜಿಸಲಾಗಿದೆ. ಗ್ರಾಮೀಣ ಪ್ರದೇಶದಿಂದ ಬರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ ಪ್ರತ್ಯೇಕ ಶಿಕ್ಷಕರನ್ನು ನಿಯೋಜಿಸಲಾಗಿದೆ. ತಹಶೀಲ್ದಾರ್ ವತಿಯಿಂದ ತಾಲೂಕು ಕೇಂದ್ರಗಳಲ್ಲಿ 10 ಸರಕಾರಿ ವಾಹನಗಳ ವ್ಯವಸ್ಥೆ ಮಾಡಲಾಗಿದ್ದು, ಖಾಸಗಿ ಕಾಲೇಜುಗಳಿಂದ 38 ಬಸ್ಸುಗಳು 36 ಮಾರ್ಗದಲ್ಲಿ ಸಂಚಾರ ನಡೆಸಲು ವ್ಯವಸ್ಥೆ ಮಾಡಿದ್ರು. ಪ್ರತಿ ಕೇಂದ್ರದಲ್ಲಿ ನೋಡಲ್ ಅಧಿಕಾರಿಗಳು ಪ್ರತಿಯೊಂದು ವಿದ್ಯಾರ್ಥಿಗಳ ಮೇಲೆ ನಿಗಾ ಇರಿಸಿದ್ರು. ಸಾಮಾಜಿಕ ಅಂತರ, ಥರ್ಮಲ್ ಸ್ಕ್ರೀನಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ ಎಂದು ವಲಯ ಮಾನ್ಯ ಶಿಕ್ಷಣಾಧಿಕಾರಿ ಶಶಿಧರ್ ತಿಳಿಸಿದರು. ಅತ್ಯಂತ ಹೆಚ್ಚು ಖಾಸಗಿ ಸಂಸ್ಥೆ ಬಸ್ಗಳನ್ನು ತೆಗೆದುಕೊಂಡು 38 ಬಸ್ಗಳನ್ನು 36 ರೂಟ್ಗಳಲ್ಲಿ ನಾವು ಇವತ್ತು ರೆಡಿ ಮಾಡಿಟ್ಟಿದ್ದೇವೆ. ಪ್ಲ್ಯಾನ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮಾನ್ಯ ನಮ್ಮ DDP ಅವರು ಹಾಗೂ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಸರ್ ಅವರು ಹಾಗೂ ನಮ್ಮ ಆಯುಕ್ತರು ಜಗದೀಶ್ ಸರ್ ಅವರು ಮತ್ತು ನಮ್ಮ ಸೆಕ್ರೆಟರಿ ಅವರು ಉಮಾಶಂಕರ್ ಸರ್ ಅವರು ಮತ್ತು SPD ಡಾಕ್ಟರ್ ರೇಜು ಸರ್ ಇವರೆಲ್ಲರ ಸತತವಾಗಿ ವಿಡಿಯೋ ಕಾನ್ಫರೆನ್ಸ್ಗಳು, ಮೀಟಿಂಗ್ಗಳು, ಡೈರೆಕ್ಷನ್ನಿಂದ ನಾವು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀವಿ. ನಮ್ಮ ಕಾರ್ಕಳದ ತಹಸೀಲ್ದಾರ್ ಅವರು ಪುರಂದರ್ ಸರ್ ಅವರು, ನಮ್ಮ EO ಅವರು ಡಾಕ್ಟರ್ ಮೇಜರ್ ಹರ್ಷ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೃಷ್ಣಾನಂದ ಇವರೆಲ್ಲರ ಸಹಕಾರದಿಂದ ನಾವು ಪರೀಕ್ಷೆಗಳನ್ನು ತುಂಬ ಯಶಸ್ವಿಯಾಗಿ PUCದು ಚೆನ್ನಾಗಾಯಿತು, SSLCದು ಮಾಡ್ತೀವಿ. ಅಂಕಿಅಂಶಗಳ ಬಗ್ಗೆ ಹೇಳಬೇಕಾದ್ರೆ 9 ಪರೀಕ್ಷಾ ಕೇಂದ್ರ ಇದೆ. ಅದರಲ್ಲಿ ಈಗಾಗಲೇ ಹೇಳಿದೆ 2758 ಮಕ್ಕಳು ಅಂತ. ನಮಗೆ ಬರೀ ಸಾರ್ವಜನಿಕ ವಾಹನ ಅಂದರೆ ಖಾಸಗಿ ಬಸ್ಗಳು ಹಿಂದೆ ಸಂಚರಿಸ್ತಿತ್ತು. ಆ ಜಾಗದಲ್ಲಿ ಈಗ ನಾವು ಸಂಸ್ಥೆ ಬಸ್ಗಳನ್ನು, ವಿದ್ಯಾಸಂಸ್ಥೆಗಳ ಬಸ್ಗಳು ಓಡಿಸ್ತಿದ್ದೀವಿ. 939 ಜನ